ಅಪಾರ ಪ್ರೀತಿಗೆ, ದಯೆಗೆ, ಕರುಣೆಗೆ ಪಾತ್ರರಾಗಿರಿ. ಅವರ ಸೇವೆಗೆ ಮತ್ತು ಸ್ನೇಹಕ್ಕೆ ಸಾಕ್ಷಿಯಾಗಲು ಕರೆದ ಈ ಬದುಕಿಂದು ಬೆಳ್ಳಿಯ ಸಡಗರ. ಹೌದು ಪ್ರಿಯರೇ, ಇಂದು ನಮ್ಮ ಧರ್ಮಕೇಂದ್ರಕ್ಕೆ ಸಂಭ್ರಮದ ಸಡಗರದ ಸಂತಸದ ಸುದಿನ. ನಮ್ಮ ಶಿವಮೊಗ್ಗ ಧರ್ಮಕ್ಷೇತ್ರದ ಮೂವರು ಗುರುಗಳು ತಮ್ಮ ಯಾಜಕ ದೀಕ್ಷೆಯ 25ನೇ ಬೆಳ್ಳಿ ಮಹೋತ್ಸವವನ್ನು ಸ್ವರ್ಗ ಸ್ವೀಕೃತ ಮಾತೆಯ ದೇವಾಲಯದಲ್ಲಿ ಆಚರಿಸುತ್ತಿದ್ದಾರೆ. ವಿಶೇಷವಾಗಿ ನಮ್ಮ ಧರ್ಮಕೇಂದ್ರದ ಗುರುಗಳಾದ ವಂದನೀಯ ಫಾದರ್ ಫ್ರ್ಯಾಂಕ್ಲಿನ್ ಡಿಸೋಜಾ, ಫಾದರ್ ಸ್ಟೀಫನ್, ಫಾದರ್ ಲ್ಯಾನ್ಸಿ ಡಿಸೋಜಾ ಇವರ ಜೊತೆಗೂಡಿ ಬೆಳ್ಳಿಯ ಬೆಡಗಿನ ಮೆರಗನ್ನು ನೀಡಿದ್ದಾರೆ. ಇವರ ಗುರುಜೀವನದ 25 ವರ್ಷಗಳಲ್ಲಿ ಇವರು ಮಾಡಿರುವ ಸೇವೆ ಅಪಾರ ಮತ್ತು ಅಮೋಘವಾದದ್ದು. ಯಾಜಕ ಸೇವೆ ಎಲ್ಲ ಸೇವೆಗಳಿಗಿಂತಲೂ ಉನ್ನತ ಸೇವೆಯಾಗಿದೆ. ಯಾಜಕರು ದೇವರ ಮಹಿಮೆಗೆ ಸಾಕ್ಷಿ ನೀಡುವ ಹಾಗೂ ಧರ್ಮಸಭೆಗೆ ಆಧಾರ ಸ್ತಂಭಗಳು ಇದ್ದಂತೆ. ಇವರು ಪ್ರಭುವಿನ ಶುಭ ಸಂದೇಶ ಸಾರಲು, ವಿಶ್ವಾಸಿಗಳಿಗೆ ಸಂಸ್ಕಾರ ನೀಡಲು, ದಿವ್ಯ ಬಲಿಪೂಜೆ ಅರ್ಪಿಸಲು, ಎಲ್ಲರನ್ನು ಸಂಧಾನಗೊಳಿಸಲು ಕರೆಯಲ್ಪಟ್ಟಿರುತ್ತಾರೆ. ಆದ್ದರಿಂದ ನಮ್ಮೆಲ್ಲರ ಆಧ್ಯಾತ್ಮಿಕ ಜೀವನದ ಬಗ್ಗೆ ಕಾಳಜಿ ವಹಿಸಿ ಇಲ್ಲಿಯವರೆಗೂ ಇವರು ನೀಡಿರುವ ಸೇವೆಗೆ ದಯಾಮಯ ದೇವರು ಇವರ ಜೀವನದಲ್ಲಿ ಮಾಡಿರುವ ಅಮೂಲ್ಯವಾದ ಕೊಡುಗೆಗಳಿಗೆ ಧನ್ಯವಾದಗಳನ್ನು ಸಲ್ಲಿಸೋಣ. ಜೂಬಿಲಿ ಎಂದರೆ ಸಡಗರ, ಮಹೋತ್ಸವ ಹಾಗೂ ಪರ್ವಕಾಲ. ಇಂದು ನಾವೆಲ್ಲರೂ ಭಗವಂತನಿಗೆ ತುಂಬು ಹೃದಯದ ಧನ್ಯತಾ ಭಾವದಿಂದ ವಂದನೆ ಸಲ್ಲಿಸೋಣ ಹಾಗೂ ಧರ್ಮಸಭೆಗೆ ಇವರನ್ನು ಕೊಡುಗೆಯಾಗಿ ನೀಡಿದ ಇವರ ಹೆತ್ತವರನ್ನು ಹಾಗೂ ಅವರ ತ್ಯಾಗ ಮತ್ತು ಉದಾರತೆಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ದಿವ್ಯ ಬಲಿಪೂಜೆಯಲ್ಲಿ ಭಕ್ತಿ ಭಾವದಿಂದ ಭಾಗವಹಿಸೋಣ.
ದ ಲಾರ್ಡ್. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಆತ್ಮೀಯ ಸಹೋದರ ಸಹೋದರಿಯರೇ, ಇವತ್ತು ನಮ್ಮ ವಲಯದ ಗುರುಗಳೊಂದಿಗೆ ಮತ್ತು ನಮ್ಮ ಧರ್ಮ ಕೇಂದ್ರದ ಗುರುಗಳೊಂದಿಗೆ ಮತ್ತು ನಿಮ್ಮೊಂದಿಗೆ ದೇವರಿಗೆ ಕೃತಜ್ಞತೆ ಸಲ್ಲಿಸುವ ಹಾಗೂ ನನ್ನ ಕುಟುಂಬದ ನನ್ನ ಸಹೋದರಿಯರೊಂದಿಗೆ ನಿಮ್ಮೊಂದಿಗೆ ಈ ಕೃತಜ್ಞತಾ ಬಲಿಪೂಜೆ ಅರ್ಪಿಸಲು ಅವಕಾಶ ಮಾಡಿಕೊಟ್ಟ ದೇವರಿಗೆ ನಾನು ತುಂಬು ಮನದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಮತ್ತು ಈ ಊರಿನಲ್ಲಿ ನನಗೆ ಸೇವೆ ಸಲ್ಲಿಸಲು ಸ್ವರ್ಗ ಸ್ವೀಕೃತ ಮಾತೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಮತ್ತು ನಿಮ್ಮೆಲ್ಲರ ಪ್ರಾರ್ಥನೆ, ಪ್ರೀತಿ ಮತ್ತು ವಿಶ್ವಾಸದ ಮೂಲಕ ಈ ಒಂದು ದಿನವನ್ನು ನಾವು ದೇವರಿಗೆ ಕೃತಜ್ಞತೆಯಾಗಿ ಸಮರ್ಪಿಸಬೇಕೆಂದು ನಿರ್ಧರಿಸಿ ನನ್ನ ಜೊತೆಗೆ ಈ ಒಂದು ಕೃತಜ್ಞತಾ ಬಲಿಪೂಜೆಗೆ ಬಂದಿರುವ ನಿಮ್ಮೆಲ್ಲರಿಗೂ ಹೃದಯಾಂತರಾಳದಿಂದ ವಂದನೆಗಳನ್ನು ಸಲ್ಲಿಸುತ್ತೇನೆ. ನಾವು ಜೊತೆ ಸೇರಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಾಗ ಹಿಂದೆ ಈ ಧರ್ಮ ಕೇಂದ್ರದಲ್ಲಿ ಸೇವೆ ಸಲ್ಲಿಸಿದ ಎಲ್ಲ ಗುರುಗಳು, ಎಲ್ಲ ಧರ್ಮ ಭಗಿನಿಯರು, ದೇವಜನರು, ಸೇವಾದರ್ಶಿಗಳು, ಬ್ರದರ್ಸ್ಗಳು ಅವರ ಸೇವೆಯನ್ನು ನಾವು ನೆನೆಸೋಣ. ಮತ್ತು ನಮ್ಮ ಈ ದೇವಾಲಯದಲ್ಲಿ ಸೇವೆ ಸಲ್ಲಿಸಿ ನಮ್ಮ ಮಧ್ಯೆ ಇಲ್ಲ, ಅವರು ನಮಗಿಂತ ಮುಂಚಿತವಾಗಿ ದೇವರ ಹತ್ತಿರ ಹೋಗಿದ್ದಾರೆ, ಅವರನ್ನು ಸ್ಮರಿಸೋಣ. ನನ್ನ ಜೊತೆಗೆ ನನ್ನ ಸಹಪಾಠಿ ಫಾದರ್ ಲ್ಯಾನ್ಸಿ ನವನಗರ ಭದ್ರಾವತಿಯಿಂದ ಬಂದಿದ್ದಾರೆ. ಫಾದರ್ ನಮ್ಮ ಸ್ಟೀಫನ್ ಮ್ಯಾಕ್ಸಿ ಅಲ್ಬುಕರ್ಕ್ ಅವರು ತೀರ್ಥಹಳ್ಳಿಯಿಂದ ಬಂದಿದ್ದಾರೆ. ಇನ್ನೊಬ್ಬ ಗುರುಗಳು ನಮ್ಮ ಮಧ್ಯೆ ಇಲ್ಲ, ಅವರು ಅಸ್ತಂಗತರಾಗಿದ್ದಾರೆ. ಫಾದರ್ ಆಲ್ವಿನ್ ಸೆರವೋ ಅವರ ಆತ್ಮಕ್ಕಾಗಿ ವಿಶೇಷವಾಗಿ ನಾವು ಪ್ರಾರ್ಥಿಸುತ್ತೇವೆ, ನೆನೆಸುತ್ತೇವೆ. ಮತ್ತು ನಮಗೆ ದೀಕ್ಷೆಯನ್ನು ಕೊಟ್ಟ ಗುರುಗಳಿಗಾಗಿ ವಂದನೆ ಸಲ್ಲಿಸುವಾಗ ಈ ಸುವರ್ಣ ಹುಟ್ಟುಹಬ್ಬ ನನ್ನ ತಂದೆ ಅಸ್ತಂಗತರಾಗಿದ್ದಾರೆ, 20 ವರ್ಷ ಆಯಿತು. ಅವರ ಆತ್ಮಶಾಂತಿಗಾಗಿಯೂ ನನ್ನ ತಾಯಿ 80 ವರ್ಷ ತನ್ನ ವೃದ್ಧಾಪ್ಯದಲ್ಲಿ ಅವರಿದ್ದಾರೆ, ಅವರ ಆರೋಗ್ಯಕ್ಕಾಗಿಯೂ ಮತ್ತು ಸಹೋದರ ಸಹೋದರಿಯರಿಗಾಗಿಯೂ ನಾನು ಕೃತಜ್ಞತೆಯನ್ನು ನಿಮ್ಮೊಂದಿಗೆ ಸಲ್ಲಿಸುತ್ತೇನೆ. ಕರಗಳನ್ನು ಜೋಡಿಸಿ ಈ ದಿವ್ಯ ಬಲಿಪೂಜೆಯಲ್ಲಿ ನಾವೆಲ್ಲರೂ ಭಕ್ತಿಯಿಂದ ಭಾಗವಹಿಸೋಣ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಸಹೋದರ ಸಹೋದರಿಯರೇ, ಈ ಪವಿತ್ರ ರಹಸ್ಯಗಳನ್ನು ಆಚರಿಸಲು ನಾವು ಯೋಗ್ಯರಾಗುವಂತೆ ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ ನಿಮ್ಮನ್ನು, ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. Dai tori
ಮಹೋನ್ನತ ದೇವಪಿತನೇ, ನಾವು ನಿಮ್ಮನ್ನು ಸ್ತುತಿಸುತ್ತೇವೆ, ಭಜಿಸುತ್ತೇವೆ, ಆರಾಧಿಸುತ್ತೇವೆ, ಮಹಿಮೆ ಪಡಿಸುತ್ತೇವೆ. ನಿಮ್ಮ ಉನ್ನತ ಮಹಿಮೆಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭೂಮಿಯಲ್ಲಿ ಸುಮನಸ್ಕರಿಗೆ ಶಾಂತಿ, ಸುಮನಸ್ಕರಿಗೆ ಶಾಂತಿ. ಪ್ರಭು ಯೇಸು ಕ್ರಿಸ್ತರೇ, ಏಕೈಕ ಪುತ್ರರೇ, ಪ್ರಭು ದೇವರೇ, ದೇವರ ಕುರಿಮರಿಯೇ, ಪಿತನ ಪುತ್ರರೇ, ಲೋಕದ ಪಾಪಗಳನ್ನು ಪರಿಹರಿಸುವವರೇ, ನಮಗೆ ದಯೆ ತೋರಿ ಲೋಕದ ಪಾಪಗಳನ್ನು ಪರಿಹರಿಸುವವರೇ, ನಮ್ಮ ಪ್ರಾರ್ಥನೆಯನ್ನು ಅಂಗೀಕರಿಸಿರಿ. ಪಿತನ ಬಲಗಡೆಯಲ್ಲಿ ಆಸೀನರಾಗಿರುವವರೇ, ನಮಗೆ ದಯೆ ತೋರಿ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭೂಮಿಯಲ್ಲಿ ಸುಮನಸ್ಕರಿಗೆ ಶಾಂತಿ, ಸುಮನಸ್ಕರಿಗೆ ಶಾಂತಿ. ಏಕೆಂದರೆ ನೀವೊಬ್ಬರೇ ಪರಿಶುದ್ಧರು, ನೀವೊಬ್ಬರೇ ಪ್ರಭು, ನೀವೊಬ್ಬರೇ ಮಹೋನ್ನತರು. ಯೇಸು ಕ್ರಿಸ್ತರೇ, ಪವಿತ್ರಾತ್ಮರೊಡನೆ ದೇವಪಿತನ ಮಹಿಮೆಯಲ್ಲಿ ಇರುವವರು ನೀವು. ಪ್ರಾರ್ಥಿಸೋಣ. ಪವಿತ್ರ ಪಿತನೇ, ಕ್ರಿಸ್ತರ ಅನಂತ ಯಾಜಕತ್ವದಲ್ಲಿ ಭಾಗಿಯಾಗಲು, ಧರ್ಮಸಭೆಯ ಸೇವೆಯನ್ನು ಕೈಗೊಳ್ಳಲು ಅಪಾತ್ರನಾದ ನನ್ನನ್ನು ಆಯ್ಕೆ ಮಾಡಿದಿರಿ. ಶುಭ ಸಂದೇಶವನ್ನು ಆಸಕ್ತಿಯಿಂದಲೂ ವಿನಯದಿಂದಲೂ ನಾನು ಬೋಧಿಸುವಂತೆಯೂ, ನಿಮ್ಮ ರಹಸ್ಯಗಳ ಪ್ರಾಮಾಣಿಕ ಮೇಲ್ವಿಚಾರಕನಾಗುವಂತೆಯೂ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರ ಆತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರೂ ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೀವಿ. ಪೌಲನು ರೋಮನರಿಗೆ ಬರೆದ ಪತ್ರದಿಂದ ವಾಚನ. ಸಹೋದರರೇ, ಇಂದಿನ ಕಾಲದಲ್ಲಿ ನಾವು ಅನುಭವಿಸುತ್ತಿರುವ ಕಷ್ಟ ಸಂಕಷ್ಟಗಳ ಮುಂದೆ ನಮಗೆ ಪ್ರತ್ಯಕ್ಷವಾಗಲಿರುವ ಮಹಿಮೆಯೊಂದಿಗೆ ಹೋಲಿಸುವುದಕ್ಕೂ ಬಾರದವುಗಳೆಂದು ನಾನು ಎಣಿಸುತ್ತೇನೆ. ದೇವರ ಮಕ್ಕಳ ಮಹಿಮೆಯು ಯಾವಾಗ ಪ್ರತ್ಯಕ್ಷವಾದಿತು ಎಂದು ಸೃಷ್ಟಿ ಸಮಸ್ತವು ಬಹು ಉತ್ಸುಕತೆಯಿಂದ ಎದುರು ನೋಡುತ್ತಿದೆ. ಸರ್ವ ಸೃಷ್ಟಿಯು ನಿರರ್ಥಕತೆಗೆ ಒಳಗಾಯಿತು. ಇದು
ಅದರ ಸ್ವಂತ ಇಚ್ಛೆಯಿಂದಲ್ಲ, ದೇವರ ಇಚ್ಛೆಯಿಂದಲೇ ಆಯಿತು. ಆದರೂ ಸೃಷ್ಟಿಗೆ ನಿರೀಕ್ಷೆಯೊಂದಿದೆ. ಅದೇನೆಂದರೆ, ಸೃಷ್ಟಿಯೂ ಸಹ ವಿಧಿವಿನಾಶದಿಂದ ಬಿಡುಗಡೆಯಾಗಿ ದೇವರ ಮಕ್ಕಳ ಮಹಿಮಾಯುತ ಸ್ವತಂತ್ರದಲ್ಲಿ ಪಾಲ್ಗೊಳ್ಳುತ್ತದೆ ಎಂಬುದೇ. ಸೃಷ್ಟಿ ಸಮಸ್ತವು ಇಂದಿನವರೆಗೆ ನರಳುತ್ತಾ ಪ್ರಸವ ವೇದನೆ ಪಡುತ್ತಾ ಇದೆ ಎಂಬುದು ನಮಗೆ ತಿಳಿದಿದೆ. ಸೃಷ್ಟಿ ಮಾತ್ರವಲ್ಲ, ದೇವರ ವರದಾನಗಳಲ್ಲಿ ಪ್ರಥಮ ಫಲವಾಗಿ ಪವಿತ್ರಾತ್ಮರ ಅವರನ್ನೇ ಪಡೆದಿರುವ ನಾವು ಸಹ ನಮ್ಮೊಳಗೆ ನರಳುತ್ತಿದ್ದೇವೆ. ದೇವರ ಮಕ್ಕಳಿಗೆ ದೊರೆಯುವ ಸೌಭಾಗ್ಯವನ್ನು, ನಮ್ಮ ಸಂಪೂರ್ಣ ವಿಮೋಚನೆಯನ್ನು ನಿರೀಕ್ಷಿಸುತ್ತಿದ್ದೇವೆ. ನಾವು ಜೀವೋದ್ಧಾರ ಹೊಂದಿದರೂ ಇನ್ನೂ ನಿರೀಕ್ಷಿಸುವವರಾಗಿದ್ದೇವೆ. ನಾವು ನಿರೀಕ್ಷಿಸುವುದು ಪ್ರತ್ಯಕ್ಷವಾಗಿದ್ದರೆ ಅದನ್ನು ನಿರೀಕ್ಷಿಸುವುದೆನ್ನುವುದಿಲ್ಲ. ಪ್ರತ್ಯಕ್ಷವಾಗಿರುವುದನ್ನು ಯಾರಾದರೂ ನಿರೀಕ್ಷಿಸುವುದುಂಟೆ? ಪ್ರತ್ಯಕ್ಷವಾಗದೇ ಇರುವುದನ್ನು ನಾವು ನಿರೀಕ್ಷಿಸುವವರಾಗಿದ್ದೇವೆ. ಅದಕ್ಕಾಗಿ ತಾಳ್ಮೆಯಿಂದ ಕಾದುಕೊಂಡಿರುತ್ತೇವೆ. ಪ್ರಭುವಿನ ವಾಕ್ಯವಿದು. ಪ್ರಭು ನಿನ್ನ ರಾಜ್ಯದಾಳಿಕೆಯನು ನಿನ್ನ ವೈರಿ ವಿರೋಧಿಗಳ ನಟ್ಟ ನಡುವೆ ದೊರೆತನ ಮಾಡುವೆ ನೀನು. ಬಲ್ಕಿಸದೆ ಪರಂಪರೆಯ ಯಾಜಕನೀನಿರುತ್ತ ಮೆಲ್ಕಿಸದೆ ಪರಂಪರೆಯ ಯಾಜಕನೀನಿರುತ್ತ ಸೇನೆಯನ್ನು ನೀ ಅಣಿಗೊಳಿಸುವ ದಿನದೋಳು ಸೇರಿಕೊಳ್ಳುವರು ತಾವಿಗೆ ಪ್ರಜೆಗಳು. ಶುಭ ವಸ್ತ್ರ ಧರಿಸಿ ನಿನ್ನ ಯುವಕ ಯೋಧರು ಉದಯ ಕಾಲ ದಿಬ್ಬನಿಯಂತೆ ಇಳಿದು ಬರುವರು. ಮೆಲ್ಕಿಸದೆ ಪರಂಪರೆಯ ಯಾಜಕನೀನಿರುತ್ತ ಮೆಲ್ಕಿಸದೆ ಪರಂಪರೆಯ ಯಾಜಕನೀನಿರುತ್ತ ಮೆಲ್ಕಿಸದೆ ಪರಂಪರೆಯ ಯಾಜಕ ನೀನಿರುತ್ತ ಬದಲಿಸನು ಪ್ರಭು ತಾನಿತ್ತ ಪ್ರಮಾಣದಿ ಮಾತ. ಮೆಲ್ಕಿಸದೆ ಪರಂಪರೆಯ ಯಾಜಕ ನೀ
ಬದಲಿಸನು ಪ್ರಭು ತಾನಿತ್ತ ಪ್ರಮಾಣದಿ ಮಾತಾ ನಿಲ್ಪಿಸದೆ ಪರಂಪರೆಯ ಯಾಜಕರಿ ವಿರುದ್ಧ ನಿಲ್ಪಿಸದೆ ಪರಂಪರೆಯ ಯಾಜಕರಿ ವಿರುದ್ಧ ಪ್ರಭು ನಿಮ್ಮೊಡನೆ ಇರಲಿ. ಸಂತ ಯೋಹಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಅವರೆಲ್ಲರ ಊಟವಾದ ಮೇಲೆ ಯೇಸು ಸಿಮೋನ ಪೇತ್ರನನ್ನು ನೋಡಿ, ಯೋಹಾನನ ಮಗನಾದ ಸಿಮೋನನೇ, ಇವರಿಗಿಂತಲೂ ಹೆಚ್ಚಾಗಿ ನೀನು ನನ್ನನ್ನು ಪ್ರೀತಿಸುತ್ತೀಯಾ ಎಂದು ಕೇಳಿದರು. ಅದಕ್ಕೆ ಪೇತ್ರನು, ಹೌದು ಪ್ರಭು, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆಂದು ನೀವೇ ಬಲ್ಲಿರಿ ಎಂದನು. ಯೇಸು ಅವನಿಗೆ, ನನ್ನ ಕುರಿಗಳನ್ನು ಮೇಯಿಸು ಎಂದರು. ಯೇಸು ಎರಡನೇ ಬಾರಿ, ಯೋಹಾನನ ಮಗನಾದ ಸಿಮೋನನೇ, ನೀನು ನನ್ನನ್ನು ಪ್ರೀತಿಸುತ್ತೀಯಾ ಎಂದು ಕೇಳಲು, ಹೌದು ಪ್ರಭುವೇ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆಂದು ನೀವೇ ಬಲ್ಲಿರಿ ಎಂದು ಮರುನುಡಿದನು. ಯೇಸು ಅವನಿಗೆ, ನನ್ನ ಕುರಿಗಳನ್ನು ಕಾಯಿ ಎಂದರು. ಮೂರನೇ ಬಾರಿಯೂ ಯೇಸು, ಯೋಹಾನನ ಮಗನಾದ ಸಿಮೋನನೇ, ನೀನು ನನ್ನನ್ನು ಪ್ರೀತಿಸುತ್ತೀಯಾ ಎಂದು ಕೇಳಿದರು. ನೀನು ನನ್ನನ್ನು ಪ್ರೀತಿಸುತ್ತೀಯಾ ಎಂದು ಯೇಸು ಮೂರನೇ ಬಾರಿ ಕೇಳಿದ್ದನ್ನು ಕಂಡು ಪೇತ್ರನು ನೊಂದುಕೊಂಡನು. ಪ್ರಭುವೇ, ಎಲ್ಲವೂ ನಿನಗೆ ತಿಳಿದಿದೆ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ಎಂಬುದು ನಿಮಗೆ ತಿಳಿದಿದೆ ಎಂದು ಹೇಳಿದನು. ಅದಕ್ಕೆ ಯೇಸು, ನನ್ನ ಕುರಿಗಳನ್ನು ಮೇಯಿಸು ಎಂದರು. ಪ್ರಭುವಿನ ಶುಭ ಸಂದೇಶ. ಪ್ರೀತಿಯ ಸಹೋದರ ಸಹೋದರಿಯರೇ, ಇಂದು ನಮಗೆಲ್ಲರಿಗೂ ಸಂತೋಷ, ಸಂಭ್ರಮ, ಸಡಗರದ ದಿನವಾಗಿದೆ. ನಾವೆಲ್ಲರೂ ಇವತ್ತು ವಂದನೀಯ ಸ್ವಾಮಿ ಫ್ರಾಂಕ್ಲಿನ್ ಡಿಸೋಜ ಇವರ ಯಾಜಕ ದೀಕ್ಷೆಯ ಬೆಳ್ಳಿ ಮಹೋತ್ಸವವನ್ನು ಸಂಭ್ರಮಿಸಲು
ಇಲ್ಲಿ ನಾವು ನೆರೆದಿದ್ದೇವೆ. ಯಾಜಕ ದೀಕ್ಷೆಯ ದಿನ ಆಗಿನ ಬೆಂಗಳೂರು ಮಹಾಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷರು ಒಂದು ಮಾತು ಹೇಳಿದ್ದು, ಫ್ರಾಂಕ್ಲಿನ್ ಪದಲ್ಯಾನ್ಸಿ, ಹೆದರಬೇಡಿ, ದೇವರು ನಿಮ್ಮೊಂದಿಗೆ ಇದ್ದಾರೆ. ಮೋಶೆ ಇಸ್ರಾಯೇಲರನ್ನು ದೇವರು ರಕ್ಷಿಸಲು ಹೇಗೆ ಮೋಶೆಯನ್ನು ಕಾಪಾಡಿದರೋ ಅದೇ ರೀತಿ ದೇವರು ನಿಮ್ಮೊಂದಿಗಿದ್ದು ನಿಮ್ಮನ್ನು ಮುನ್ನಡೆಸುತ್ತಾರೆ ಎಂಬ ಸತ್ಯವನ್ನು ಅವತ್ತು ಅವರು ಹೇಳಿದ್ದರು. ಇವತ್ತು ಫ್ರಾಂಕ್ಲಿನ್ ಅವರು 25 ವರ್ಷವನ್ನು ಯಾಜಕ ದೀಕ್ಷೆ ಆಚರಿಸುವುದು ಖಂಡಿತವಾಗೂ ಸಂತೋಷ ಆಗ್ತಾ ಇದೆ. 25 ವರ್ಷ ದೇವರು ಅವರೊಂದಿಗಿದ್ದು ಅವರನ್ನು ಮುನ್ನಡೆಸಿದ್ದಾರೆ. ಪ್ರಿಯರೇ, ಒಮ್ಮೆ ಮದರ್ ತೆರೇಸಾ ಅವರ ಬಳಿ ಒಬ್ಬ ಭಕ್ತ ಕೇಳಿದ, ನೀವು ಪ್ರಪಂಚದ ಯಾವ ಮೂಲೆಗೆ ಆದರೂ ಹೋಗಿ ನಿಮ್ಮ ಸೇವೆ ಮಾಡ್ತೀರಾ? ಮದರ್ ತೆರೇಸಾ ಹೇಳಿದರು, ಐ ಆಮ್ ರೆಡಿ. ಯಾವ ಜಾಗ ಆದರೆ ಏನಂತೆ, ನನಗೆ ಸೇವೆ ಮಾಡೋಕ್ಕೆ ಯಾವ ಜಾಗ ಮುಖ್ಯ ಅಲ್ಲ, ಸೇವೆ ಮಾಡುವ ಒಂದು ಹೃದಯ ಪ್ರೀತಿ ಇದ್ರೆ ಸಾಕು. ಆದರೆ ಒಂದು ಕಂಡೀಷನ್, ಅಲ್ಲಿ ಒಬ್ಬ ಗುರುಗಳು ನನಗೆ ಬೇಕು. ಯಾಕೆ? ದೇವರನ್ನು, ಕ್ರಿಸ್ತನನ್ನು ನನಗೆ ಕೊಡಲು ಒಬ್ಬ ಗುರು ಬೇಕು ನನಗೆ. ನನ್ನ ಪಾಪವನ್ನು ನಿವೇದಿಸಲು ಒಬ್ಬ ಗುರು ನನಗೆ ಬೇಕು. ಮದರ್ ತೆರೇಸಾ ಹೇಳಿದ ಮಾತಿದು. ಎಲ್ಲಿ ಗುರುಗಳು ಇರುತ್ತಾರೆ ಅಲ್ಲಿ ನಾನು ಹೋಗುತ್ತೇನೆ. ಪ್ರಿಯರೇ, ಮಹಾತಾಯಿ ಹೇಳಿದ ಮಾತುಗಳಿವರು. ಯಾಜಕ ಅಂದ್ರೆ ಯಾರು? ಯಾಜಕ ಕ್ರಿಸ್ತನ ಪ್ರತಿನಿಧಿ. ಜನರ ಮತ್ತು ದೇವರ ಮಧ್ಯೆ ಒಂದು ಕೊಂಡಿ ಅಂತ ಹೇಳ್ತೇನೆ ನಾನು. ಅದಕ್ಕೋಸ್ಕರ ಯಾಜಕ ದೀಕ್ಷೆ ಒಂದು ಘನತೆಯ, ಗೌರವದ ಒಂದು ಪದವಿಯಾಗಿದೆ. ಅದಕ್ಕೋಸ್ಕರ ಅಸಿಸಿಯ ಸಂತ ಫ್ರಾನ್ಸಿಸ್ ಅವರು, ನಾನು ಯಾಜಕ ದೀಕ್ಷೆಗೆ ಯೋಗ್ಯನಲ್ಲ, ಅದಕ್ಕೋಸ್ಕರ ಯಾಜಕ ದೀಕ್ಷೆ ಸ್ವೀಕರಿಸಿಯೇ ಇಲ್ಲ. ಅದಕ್ಕೋಸ್ಕರ ಒಂದು ಮಾತು ಹೇಳ್ತಾರೆ, ನನ್ನ ಕಣ್ಣು ಮುಂದೆ ಗುರುಗಳು ಮತ್ತು ದೂತರು ನನಗೆ ಕಂಡ್ರೆ ಮೊದಲು ನಾನು ಗುರುಗಳಿಗೆ ನಮಸ್ಕರಿಸ್ತೇನೆ. ಯಾಕಂದರೆ ಗುರುಗಳು ಮಾತ್ರ ನನಗೆ ರೊಟ್ಟಿಯನ್ನು ಮುರಿದು ಕ್ರಿಸ್ತನನ್ನೇ ಕೊಡುವ ಭಾಗ್ಯ ದೇವರಿಗೆ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾನು ಗುರುಗಳಿಗೆ ಫಸ್ಟ್ ನಮಸ್ಕಾರ ಮಾಡ್ತೇನೆ, ನಂತರ ದೂತರಿಗೆ. ಪ್ರಿಯರೇ, ಇವತ್ತು ನಮ್ಮ ಜೀವನದಲ್ಲಿ ಜಾನ್ ಪಾಲ್ II ಒಂದು ಮಾತು ಹೇಳ್ತಾರೆ, ಯಾಜಕ ಅಂದರೆ ಒಂದು ನಿಧಿ, ಒಂದು ವರದಾನ. ಯಾರಿಗೆ ವರದಾನ? ಗುರುಗಳಿಗೆ, ನಮಗೇನೆ ಒಂದು ವರದಾನ. ಎರಡನೇ ಒಂದು ಜನರಿಗೆ ಒಂದು ವರದಾನ. ಅದಕ್ಕೋಸ್ಕರ ಪ್ರಿಯರೇ, ಯೇಸು ಯಾರನ್ನು ಆಯ್ಕೆ ಮಾಡ್ತಾರೆ ಯಾಜಕ ದೀಕ್ಷೆಗೆ? ಪಾಪಿಗಳನ್ನು, ವಿದ್ಯಾವಂತರನ್ನು ಮಾಡಿಲ್ಲ, ಪಾಪಿಗಳನ್ನು, ಕನಿಷ್ಠರಲ್ಲಿ ಕನಿಷ್ಠರನ್ನು ಕ್ರಿಸ್ತನ ಶುಭ ಸಂದೇಶ ಸಾರಕ್ಕೆ ಆಯ್ಕೆ ಮಾಡುತ್ತಾರೆ. ಆಯ್ಕೆಯೊಂದಿಗೆ ಅವರನ್ನು ದೇವರ ಕೃಪೆಯಿಂದ ತುಂಬುತ್ತಾರೆ. ಅದಕ್ಕೋಸ್ಕರ ನಾನು ನೋಡ್ತೇವೆ, ಮೋಶೆ ಯಾರು ನಮ್ಗೆ ಗೊತ್ತಿದೆ. ಅಂಥ ಮೋಶೆಯನ್ನು ದೇವರು ಇಸ್ರಾಯೇಲ್ ಜನರನ್ನು ಈಜಿಪ್ಟ್ ದೇಶದಿಂದ ಬಿಡಿಸಲು ಆಯ್ಕೆ ಮಾಡುತ್ತಾರೆ, ಶಕ್ತಿಶಾಲಿಯನ್ನಾಗಿ ಮಾಡುತ್ತಾರೆ. ಅದೇ ಪೌಲ ಧರ್ಮಸಭೆಗೆ ವಿರೋಧಿ ಆಗಿದ್ದರೂ ಅಂಥ ವ್ಯಕ್ತಿಯನ್ನು ಕರೆದು ಅವನಿಂದ ಶುಭ ಸಂದೇಶ ಸಾರಿಸ್ತಾರೆ. ಇವತ್ತು ಫ್ರಾಂಕ್ಲಿನ್, ನಾನು, ಸ್ಟೀವನ್, ನಮ್ಮ ಏನು ಪ್ರತಿಭೆ ನೋಡಿ ದೇವರು ಕರೆದಿಲ್ಲ, ಖಂಡಿತವಾಗಲು. ಒಂದೇ ಕ್ವಾಲಿಫಿಕೇಶನ್ ಅಂದರೆ ಯೇಸು ನಮ್ಮನ್ನು ಪ್ರೀತಿಸಿದರು ಅಷ್ಟೇ. ಯೇಸು ನಮ್ಮನ್ನು ಪ್ರೀತಿಸಿದ್ರು, ನನ್ನ ಶುಭ ಸಂದೇಶ ನೀವು ಸಾರಬೇಕು ಎಂಬ ಉದ್ದೇಶದಿಂದ
ನಮ್ಮನ್ನು ಆಯ್ಕೆ ಮಾಡಿ ಇವತ್ತು ಕಳಿಸಿದ್ದಾರೆ ಪ್ರಿಯರೇ. ಅದಕ್ಕೋಸ್ಕರ ಈ ಒಂದು ಯಾಜಕ ದೀಕ್ಷೆಯ ಮುಖ್ಯ ಉದ್ದೇಶ ಯಾವುದು? ಗುರುಗಳ ಮುಖ್ಯ ಕೆಲಸ ಏನು? ಶುಭ ಸಂದೇಶವನ್ನು ಸಾರುವಂಥದ್ದು, ಶುಭ ಸಂದೇಶ ಸಾರುವುದು. ಎರಡನೇದಾಗಿ ಸಂಸ್ಕಾರವನ್ನು ನೀಡುವಂಥದ್ದು. ಮೂರನೇದಾಗಿ ಜೀವನದಲ್ಲಿ ಜನರ ಬಳಿಗೆ ಹೋಗುವಂಥದ್ದು. ಅದಕ್ಕೋಸ್ಕರ ಸಂತ ಪೌಲ ರೋಮನಿಗರಿಗೆ ಬರೆದ ಪತ್ರ 10ನೇ ಅಧ್ಯಾಯ 15ನೇ ವಾಕ್ಯ, ಬೋಧಿಸುವವರು ಇಲ್ಲದಿದ್ದರೆ ಅವರ ಈ ಒಂದು ವಿಷಯವನ್ನು ಕುರಿತು ಕೇಳುವರಾದರೂ ಯಾರು? ಬೋಧಿಸುವವರು ಇಲ್ಲದಿದ್ದರೆ ಕ್ರಿಸ್ತನ ಬಗ್ಗೆ ಕೇಳುವವರು ಯಾರಿದ್ದಾರೆ? ಮುಂದೆ ಹೇಳ್ತಾರೆ, ಬೋಧಿಸುವರನ್ನು ಕಳುಹಿಸದೆ ಹೋದರೆ ಅವರ ಶುಭ ಸಂದೇಶವನ್ನು ಬೋಧಿಸುವರು ಯಾರು? ಶುಭ ಸಂದೇಶವನ್ನು ಆಲಿಸುವುದರ ಮೂಲಕ ವಿಶ್ವಾಸವನ್ನು ಮೂಡುತ್ತದೆ. ಶುಭ ಸಂದೇಶ ಕ್ರಿಸ್ತ ಯೇಸುವನ್ನು ಬೋಧಿಸುವುದರ ಮುಖಾಂತರ ಪ್ರಕಟವಾಗುತ್ತದೆ. ಇವತ್ತು ಫ್ರಾಂಕ್ಲಿನ್ ಜೀವನದಲ್ಲಿ ಯಾವತ್ತೂ ಹೇಳುವುದು ನನಗೆ ಒಂದೇ ವಿಚಾರ, ನನಗೆ ದೇವರು, ನಾನು ಗುರುಗಳಾಗಿದ್ದು ಕ್ರಿಸ್ತನ ಶುಭ ಸಂದೇಶ ಸಾರಕ್ಕೆ. ಯಾವತ್ತೂ ಅವರ ಬಾಯಲ್ಲಿ ಬಂದಿದೆ. ನಾನು ಯಾವಾಗಲೂ ಒಬ್ಬ ಗುರುಗಳನ್ನು ನನ್ನ ಬಗ್ಗೆನೇ ಬಲ್ಯಾನ್ಸಿ ಒಬ್ಬ ಗುರುಗಳಂತ, ಗುರುಗಳು ಒಂದು ಚರ್ಚ್ ಕಟ್ಟಿದ್ದಾರೆ, ಒಂದು ಮನೆ ಕಟ್ಟಿದ್ದಾರೆ, ಕಾಂಪೌಂಡ್ ಹಾಲ್ ಕಟ್ಟಿದ್ದಾರೆ. ಕೇಳಕ್ಕೆ ಬೇಸರ ಆಗ್ತದೆ, ನನಗೆ ಬೇಸರ ಆಗುತ್ತೆ. ನನ್ನ ಗುರುಗಳು 25 ವರ್ಷ ಪೂಜೆ ಅರ್ಪಿಸಿದ್ದಾರೆ, ಪಾಪ ನಿವೇದನೆ ಕೇಳಿದ್ದಾರೆ, ಮನೆಗಳನ್ನು ಭೇಟಿ ಮಾಡಿದ್ದಾರೆ, ನಮ್ಮ ಕಷ್ಟ ಸಂಕಷ್ಟಗಳಿಗೆ ಸಹಭಾಗಿಯಾಗಿದ್ದಾರೆ, ನಮ್ಮ ಜೀವನದಲ್ಲಿ ನಮ್ಮೊಂದಿಗೆ ಬೆರೆತಿದ್ದಾರೆ. ನಮ್ಮ ಜೀವನದಲ್ಲಿ ನಾವೆಷ್ಟೋ ಸಮಸ್ಯೆಯಲ್ಲಿರುವಾಗ ನೀನು ನನ್ನೊಂದಿಗೆ ಇದ್ದೀಯಾ? ಇದು ಗುರುಗಳ ಸಾಧನೆ. ಯಾವತ್ತೂ ನಾನು ಹೇಳೋದು, ಒಬ್ಬ ಗುರುಗಳ ಸಾಧನೆಯನ್ನು ಬಿಲ್ಡಿಂಗ್ ಕಟ್ಟಿದ್ದಾರೆ, ಸ್ಕೂಲ್ ಕಟ್ಟಿದ್ದಾರೆ, ಮ್ಯಾನೇಜರ್ ಆಗಿದ್ದಾರೆ, ಅದಕ್ಕೋಸ್ಕರ ಗುರುಗಳಾಗಿದ್ದಲ್ಲ. ಗುರುಗಳ ಮುಖ್ಯ ಕೆಲಸ ಶುಭ ಸಂದೇಶವನ್ನು ಸಾರುವಂಥದ್ದು ಪ್ರಿಯರೇ. ಎರಡನೇದಾಗಿ ಗುರುಗಳ ಇನ್ನೊಂದು ಕೆಲಸ ಅಂದರೆ ಸಂಸ್ಕಾರವನ್ನು ನೀಡುವಂಥದ್ದು. ಸಂಸ್ಕಾರ ಅಂದರೆ ಜೀವವನ್ನು ನೀಡುವಂಥದ್ದು. ಇವತ್ತು ನಾನು ಪೂಜೆ ಅರ್ಪಿಸ್ತೇನೆ ಇಲ್ಲಿ, ಯಾಕೆ ನನ್ನ ಗುರುಗಳು. ಯಾರು ಬಂದಿರಲಿ ಪೂಜೆ ಅರ್ಪಿಸಲಿಕ್ಕೆ ಆಗಲ್ಲ. ಪಾಪ ನಿವೇದನೆ ಇವತ್ತು ನಾವು ಪಾಪ ನಿವೇದನೆಯ ಸಂಸ್ಕಾರ ಕೊಡುತ್ತೇನೆ, ಯಾಕಂದರೆ ದೇವರನ್ನು ಆಯ್ಕೆ ಮಾಡಿದರೆ ಯಾರು ಬಂದು ಪಾಪ ನಿವೇದನೆ ಕೇಳೋಕ್ಕೆ ಆಗಲ್ಲ. ಅದಕ್ಕೋಸ್ಕರ ಗುರುಗಳ ಇನ್ನೊಂದು ಮುಖ್ಯ ಕೆಲಸ ಅಂದರೆ ಸಂಸ್ಕಾರವನ್ನು ಕೊಡುವಂಥದ್ದು. ಎಷ್ಟೋ ಬಾರಿ ಮರೆತು ಬಿಡ್ತೀವಿ ನಾವು. ಮೂರನೇದಾಗಿ ಗುರುಗಳ ಇನ್ನೊಂದು ಮುಖ್ಯ ಉದ್ದೇಶ ಅಂದರೆ ಭಕ್ತಾದಿಗಳ ಜೊತೆಗೆ ಇದ್ದು ಕ್ರಿಸ್ತನ ದಾರಿಯಲ್ಲಿ ನಡೆಯುವಂತೆ ಜನರಿಗೆ ಬೋಧನೆ ಮಾಡುವಂಥದ್ದು. ನನಗೆ ಅನಿಸ್ತಿದೆ, ಫ್ರಾಂಕ್ಲಿನ್ ಅವರು ಯುವ ಜನರ ನಿರ್ದೇಶಕರಾಗಿ ಕ್ರಿಸ್ತನ ಪರಿಚಯ ಇಡೀ ಧರ್ಮಕ್ಷೇತ್ರಕ್ಕೆ ಮಾಡಿದ್ದಾರೆ. ಅದಕ್ಕಿಂತ ದೊಡ್ಡ ಸಾಧನೆ ನನಗೆ ಬೇಡ ಅನಿಸ್ತಾ ಇದೆ. ಇಡೀ ಭಾರತ ದೇಶಕ್ಕೆ ಹೋಗಿ, ಇಡೀ ನಮ್ಮ ಪ್ರಪಂಚಕ್ಕೆ ಹೋಗಿ ಕ್ರಿಸ್ತನ ಪರಿಚಯವನ್ನು ಮಾಡಿಕೊಟ್ಟಿದ್ದಾರೆ. ಅದಕ್ಕಿಂತ ಬೇರೆ ಸಾಧನೆ ಬೇಕ್ರಿ ಒಬ್ಬ ಗುರುಗಳಿಂದ. ನಾನು ಯಾವತ್ತೂ ಅನಿಸುವುದು, ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ಮುಖ್ಯ ವಿಷಯ ಮರೆತು ಬಿಡ್ತೀವಿ ನಾವು. ಮುಖ್ಯ ವಿಷಯ ಯಾವುದು? ಶುಭ ಸಂದೇಶ ಅಂದರೆ ಗುಡ್ ನ್ಯೂಸ್. ಗುಡ್ ನ್ಯೂಸ್ ಅಂದರೆ ಏನು? ದೇವರು ನಿಮ್ಮನ್ನು ಪ್ರೀತಿಸುತ್ತಾರೆ, ದೇವರು ನಿಮ್ಮನ್ನು ರಕ್ಷಿಸುತ್ತಾರೆ, ಕಷ್ಟ ಸಂಕಷ್ಟದ ಸಮಯದಲ್ಲಿ ದೇವರು ನಿಮ್ಮೊಂದಿಗಿದ್ದಾರೆ. ನಿಮ್ಮ ಜೀವನದಲ್ಲಿ ದೇವರೆಂದಿಗೂ ಕೈ ಬಿಡಲ್ಲ. ಸಂದೇಶ ಸಾರ್ಬೇಕು. ಇವತ್ತು ಈ ಸಂದೇಶವನ್ನು ಸಾರುವ ಕೆಲಸವನ್ನು ಫ್ರಾಂಕ್ಲಿನ್ ಅವರು ಮಾಡಿದ್ದಾರೆ. ಅದಕ್ಕಿಂತ ದೊಡ್ಡ ಸಂತೋಷ ಬೇರೆ ಯಾವುದಿಲ್ಲ ಪ್ರಿಯರೇ. ಎರಡನೇದಾಗಿ ಸಂಸ್ಕಾರವನ್ನು ನಾವು ನೀಡುವಂಥದ್ದು. ಅದಕ್ಕೋಸ್ಕರ ನಾನು ಇಲ್ಲಿ ನ್ಯೂ ಟೌನ್ ಚರ್ಚಲ್ಲಿ ಪ್ರತಿ ತಿಂಗಳ 2ನೇ ಭಾನುವಾರ ಎಲ್ಲರೂ ಪಾಪ ನಿವೇದನೆ ಆಗಬೇಕು. ಆ ಸಂಸ್ಕಾರ ಕೊಟ್ಟಿದ್ದೇನೆ ನಾನು, ಆಗಬೇಕು.
ಪಾಪ ನಿವೇದನೆ ಎಲ್ಲಿ ಆಗುತ್ತೇವೋ ದೇವರ ಆಶೀರ್ವಾದವನ್ನು ಪಡೆಯುತ್ತೇವೆ ನಾವು. ಅದಕ್ಕೋಸ್ಕರ ಗುರುಗಳ ಮುಖ್ಯ ಕೆಲಸ ಪಾಪ ನಿವೇದನೆಯನ್ನು ಆಲಿಸುವುದು, ಪಾಪವನ್ನು ಕ್ಷಮಿಸುವಂಥದ್ದು, ಸಂಸ್ಕಾರದ ಮುಖಾಂತರ ದೇವರ ವರದಾನವನ್ನು ನಮಗೆ ಕೊಡುವಂಥದ್ದು, ದೇವರ ವರದಾನದಿಂದ ಜನರನ್ನು ತುಂಬಿಸುವಂಥದ್ದು, ದೇವರು ನಿಮ್ಮೊಂದಿಗಿದ್ದಾರೆ ಎಂಬ ಸತ್ಯವನ್ನು ಸಾರುವಂತಾಗಿದೆ ಈ ಒಂದು ಪಾಪ ನಿವೇದನೆ. ಪ್ರಿಯರೇ, ಅದನ್ನೇ ಗುರುಗಳು ಮಾಡುವಂಥದ್ದು. ಮೂರನೇದಾಗಿ, ಈ ಒಂದು ಗುರುಗಳಿರುವುದು ಜೀವನದಲ್ಲಿ ಜನರ ಜೊತೆಗೆ ಇರುವಂಥದ್ದು. ನನಗೆ ಭಾಳ ಖುಷಿ ಆಗ್ತಾಯಿದೆ. ನನಗೆ ಜೀವನದಲ್ಲಿ ಒಂದು 25 ವರ್ಷದಲ್ಲಿ ಈ ಜನರನ್ನು ನಾವು ಎಷ್ಟು ಪ್ರೀತಿಸ್ತೇವೆ, ಕೆಲವೊಮ್ಮೆ ಅದಕ್ಕಿಂತ ಜನ ನಮ್ಮ ತುಂಬ ಪ್ರೀತಿಸ್ತಾರೆ. ಎಷ್ಟು ನಾವು ಬೆರಿತೇವೋ ಅಷ್ಟು ಜನ ನಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಒಬ್ಬ ಜನರನ್ನು ನಾನು ಹೆಸರಿಡು ಕರೆಯುವಂಥದ್ದು ಭಾಗ್ಯ ನನಗೆ ದೇವರು ಕೊಡಬೇಕು. ಒಂದು ಚರ್ಚಿಗೆ ನಾನು ಓದ್ತೇನೆ, ಒಂದು ವರ್ಷದಲ್ಲಿ ಹೆಸರು ಕೂಗಿ ಕರಿಬೇಕು. ಅವರು ಇಲ್ಲಿ 6 ರೋಡಲ್ಲಿದ್ದಾರೆ, ಇಲ್ಲಿದ್ದಾರೆ, ಅವರು ಇವ್ರು ಹುಷಾರಿಲ್ಲ, ಇವರು ಮನೆಯಲ್ಲಿ ಇಷ್ಟು ಮಂದಿ ಇದ್ದಾರೆ. ಅಷ್ಟು ಗೊತ್ತಿದ್ದರೆ ನನಗೆ ಸಾರ್ಥಕ ಜೀವನ ಅನ್ನಿಸ್ತಾ ಇದೆ ನನಗೆ ಅಷ್ಟೇ. ಎಷ್ಟೋ ಸಲ ನಾನು ಯೋಚನೆ ಮಾಡ್ತೇನೆ, ಕೆಲವೊಮ್ಮೆ ಜನ ಯಾರೇ ಗೊತ್ತಿಲ್ಲ. ನಮ್ಮ ಧರ್ಮ ಕೇಂದ್ರದಲ್ಲಿ ಯಾರು ಬಂದು ಕೇಳಿದರೆ, ಹಲೋ ನೀವು ನಮ್ಮ ಧರ್ಮ ಕೇಂದ್ರವರು ಕೇಳ್ತೇವೆ, ಕೆಲವೊಮ್ಮೆ ಬರ್ತು ಬಿಡ್ತೇವೆ, ನಮ್ಮ ಧರ್ಮ ಕೇಂದ್ರವರು ನೀವು. ನಿಮ್ಮ ಕೆಲಸ ಪ್ರಿಯರೇ ಅದಾಗಿದೆ. ಇವತ್ತು ಫಾದರ್ ಫ್ರಾಂಕ್ಲಿನ್ ಅವರು ತಮ್ಮ ಯಾಜಕ ದೀಕ್ಷೆಯ 25 ವರ್ಷ ಆಚರಿಸ್ತಿರುವಾಗ ವಿಶೇಷವಾಗಿ ದೇವರಿಗೆ ವಂದನೆ ಸಲ್ಲಿಸೋಣ. ಫಾದರ್ ಫ್ರಾಂಕ್ಲಿನ್ ಅವರನ್ನು ದೇವರು ನಮ್ಮ ಧರ್ಮಕ್ಷೇತ್ರಕ್ಕೆ ಕೊಟ್ಟಿದ್ದಕ್ಕಾಗಿ ಸಾಧನೆ ತುಂಬ ಮಾಡಿದ್ದಾರೆ ಅವರು. ಈ ಒಂದು ದೇವರಿಗೆ ವರದಾನ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸೋಣ. ಅವರ ಜೀವನದಲ್ಲಿ ಇನ್ನಷ್ಟು ಆ ಶುಭ ಸಂದೇಶ ಸಾರುವಂಥ, ಕೇವಲ ಸಾಮಾನ್ಯ ಜನರಿಗಲ್ಲ, ಇವತ್ತವರು ಗುರುಗಳಿಗೆ, ಕನ್ಯಾಶ್ರೀಯರಿಗೆ, ಧರ್ಮಾಧ್ಯಕ್ಷರಿಗೆ ಬೋಧಿಸುವ ಶಕ್ತಿಯನ್ನು ದೇವರು ಕೊಟ್ಟಿದ್ದಾರೆ. ಕೇವಲ ಸಾಮಾನ್ಯ ಜನರಿಗಲ್ಲ, ಇವತ್ತು ಗುರುಗಳನ್ನು, ಕನ್ಯಾಶ್ರೀಯರನ್ನು, ಧರ್ಮಾಧ್ಯಕ್ಷರನ್ನು ದೇವರ ಕಡೆಗೆ, ದೇವರ ಬೆಳಕು ಕೊಡುವ ಒಂದು ಸಾಧನವನ್ನಾಗಿ ಮಾಡಿದ್ದಾರೆ. ಖಂಡಿತ ಹೇಳ್ತೇನೆ, ಫ್ರಾಂಕ್ಲಿನ್, ನಿಮ್ಮ ಜೀವನದಲ್ಲಿ ಯಾವ ದೊಡ್ಡ ಸಾಧನೆ ನೀವು ಮಾಡದಿದ್ರೂ ಪರವಾಗಿಲ್ಲ, ಬೈಬಲನ್ನು ಹಿಡಿದುಕೊಂಡು ಕ್ರಿಸ್ತನ ಸಂದೇಶವನ್ನು ಸಾರಿರಿ, ಕ್ರಿಸ್ತನ ಪ್ರೀತಿಯನ್ನು ಎಲ್ಲ ಕಡೆ ಕೊಡಿರಿ, ಕ್ರಿಸ್ತನ ಪ್ರತಿನಿಧಿಯಾಗಿ, ಕ್ರಿಸ್ತನ ಪ್ರತಿಧ್ವನಿಯಾಗಿ, ಕ್ರಿಸ್ತನ ಇನ್ನೊಬ್ಬ ವ್ಯಕ್ತಿಯಾಗಿ ದೇವರ ಆ ಗುಡ್ ನ್ಯೂಸ್ ಸಾರುವಂಥ ಶಕ್ತಿ ದೇವರು ನಿಮಗೆ ಕೊಡಲಿ. ಹಾಗೂ ದೇವರು ನಿಮಗೆ ಒಳ್ಳೆಯ ಆರೋಗ್ಯ ಭಾಗ್ಯವನ್ನು ಕೊಡಲಿ ಎಂದು ನಾನು ನಿಮಗೆ ಪ್ರಾರ್ಥಿಸ್ತೇನೆ. ವಿಶೇಷವಾಗಿ ಇವತ್ತಿನ ಶುಭ ಸಂದೇಶದಲ್ಲಿ ಯೇಸು ಪೇತ್ರನನ್ನು ಕೇಳ್ತಾರೆ, ಪೇತ್ರ, ನನ್ನ ನಿಂದು ಪ್ರೀತಿಸ್ತೀಯಾ? ಇವತ್ತು ಅದೇ ಮಾತು ಫ್ರಾಂಕ್ಲಿನ್ ದೇವರು ಕೇಳ್ತಾರೆ, ಫ್ರಾಂಕ್ಲಿನ್, ನನ್ನ ನಿನ್ನ ಪ್ರೀತಿಸ್ತೀಯಾ? ಹಾಗಾದರೆ ಹೋಗು, ನನ್ನ ಸಂದೇಶವನ್ನು ನೀನು ಸಾರು, ನನ್ನ ಸಂದೇಶವನ್ನು ನೀನು ಸಾರು. ಪುನಃ ಕೇಳಬಹುದು, ಫ್ರಾಂಕ್ಲಿನ್, ಇದಕ್ಕಿಂತ ಹೆಚ್ಚಾಗಿ ನನ್ನನ್ನು ಪ್ರೀತಿಸ್ತೀಯಾ? ಪ್ರೀತಿಸ್ತಾ ಇದೆಯಾ? ಹೋಗು, ನಾನು ಹೇಳುವ ಕೆಲಸವನ್ನು ನೀನು ಮಾಡು. ಇದು ದೇವರು ಕೇಳ್ತಾರೆ. ಆ ಶಕ್ತಿ ವರಪ್ರಸಾದ ಪ್ರಭು ಫಾದರ್ ಫ್ರಾಂಕ್ಲಿನ್ ಅವರಿಗೆ ನೀಡಲಿ ಮತ್ತು ಎಲ್ಲ ಯಾಜಕರಿಗೂ ಅಂಥ ಉದಾರ ಮನಸ್ಸನ್ನು ದೇವರು ನೀಡಲಿ ಎಂದು ಈ ಬಲಿಪೂಜೆಯಲ್ಲಿ ನಾವು ಪ್ರಾರ್ಥಿಸೋಣ. ಆಮೇನ್. ವಿಶ್ವಾಸಿಗಳ ಪ್ರಾರ್ಥನೆಗೆ ನಾವು ಎದ್ದು ನಿಲ್ಲೋಣ. ಆತ್ಮೀಯ ಸಹೋದರ ಸಹೋದರಿಯರೇ, ಕೇಳಿರಿ ನಿಮಗೆ ಸಿಗುವುದು, ತಟ್ಟಿರಿ ನಿಮಗೆ ತೆರೆಯಲಾಗುವುದು, ಹುಡುಕಿರಿ ನಿಮಗೆ ಸಿಗುವುದು ಎಂದು ಹೇಳಿದ ಯೇಸು ಕ್ರಿಸ್ತರ ಆ ವಾಕ್ಯದಲ್ಲಿ ನಂಬಿಕೆ ಇಟ್ಟು, ನನ್ನ ನಾಮದಲ್ಲಿ ನೀವು ಏನು ಕೇಳಿದರೂ ನಾನು ಕೊಟ್ಟೇ ಕೊಡುತ್ತೇನೆ ಎಂದು ಯೇಸು ವಾಗ್ದಾನ ಮಾಡಿದ್ದಾರೆ. ನಮ್ಮ ಹೃದಯ ಅಂತರಾಳದ ಕೋರಿಕೆಗಳನ್ನು ಈಗ ಸಮರ್ಪಿಸಿ ನಾವು ಪ್ರಾರ್ಥಿಸೋಣ. ನಿಮ್ಮ ಉತ್ತರ, ಓ ದೇವರೇ, ನನ್ನ ಮೊರೆಯನು ಆಲಿಸಿರಿ. ಓ ದೇವರೇ, ನನ್ನ
ವಿಶ್ವ ಅಖಿಲ ಧರ್ಮಸಭೆಗಾಗಿ ಪ್ರಾರ್ಥಿಸೋಣ. ದಯಾಮಯ ದೇವರು ನಮ್ಮ ಈ ಧಾರ್ಮಿಕ ನಾಯಕರನ್ನು ಆರಿಸಿಕೊಂಡಿರುವಾಗ ಅವರ ಸೇವೆಯಲ್ಲಿ ನೂರ್ಮಡಿ ಫಲವನ್ನು ಕರುಣಿಸಿ ಸಕಲ ಆಪತ್ತು ವಿಪತ್ತುಗಳಿಂದ ಸದಾ ರಕ್ಷಿಸಿ ಕಾಪಾಡಲೆಂದು ಪ್ರಾರ್ಥಿಸೋಣ. ಓ ದೇವನೇ, ನಮ್ಮ ಮೊರೆಯನ್ನು ಆಲಿಸಿರಿ. ಇಂದು ತಮ್ಮ 25ನೇ ಬೆಳ್ಳಿ ಮಹೋತ್ಸವವನ್ನು ಆಚರಿಸಿಕೊಳ್ಳುತ್ತಿರುವಂತಹ ನಮ್ಮ ಶಿವಮೊಗ್ಗ ಧರ್ಮಕ್ಷೇತ್ರದ ಎಲ್ಲ ಗುರುವರಿಯರನ್ನು ತಂದೆಯ ಪಾದಕ್ಕೆ ಸಮರ್ಪಿಸೋಣ. ವಿಶೇಷವಾಗಿ ರೆವರೆಂಡ್ ಫಾದರ್ ಫ್ರ್ಯಾಂಕ್ಲಿನ್, ಫಾದರ್ ಲ್ಯಾನ್ಸಿ, ಫಾದರ್ ಸ್ಟೀಫನ್ ಇವರಿಗೆ ದಯಾಮಯ ದೇವರು ಹೇರಳವಾಗಿ ಆಯುರಾರೋಗ್ಯವನ್ನು ದಯಪಾಲಿಸಿ ಇವರು ಕೈಗೊಳ್ಳುವ ಎಲ್ಲ ಕೆಲಸಗಳಲ್ಲೂ ಇವರನ್ನು ವಿಶೇಷವಾಗಿ ಆಶೀರ್ವದಿಸಲಿ ಎಂದು ಅವರಿಗಾಗಿ ಪ್ರಾರ್ಥಿಸೋಣ. ಓ ದೇವನೇ, ನಮ್ಮ ಮೊರೆಯನ್ನು ಆಲಿಸಿರಿ. ಸಂಕಷ್ಟಗಳಲ್ಲಿ, ನೋವುಗಳಲ್ಲಿ, ಸಮಸ್ಯೆಗಳಲ್ಲಿ ಇರುವ ವ್ಯಕ್ತಿಗಳಿಗಾಗಿ ಪ್ರಾರ್ಥಿಸೋಣ. ಮಾನವ ಬದುಕಿನ ಅವಶ್ಯಕತೆಯಲ್ಲಿ ಇರುವ ಪ್ರತಿಯೊಬ್ಬರಿಗೆ ಒಳ್ಳೆಯ ರೀತಿಯಲ್ಲಿ ಸ್ಪಂದಿಸುವಂತಹ ಉದಾರ ಮನಸ್ಸು ಮತ್ತು ಅದರ ಅಗತ್ಯತೆಗಳನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿಯನ್ನು ದೇವರು ನಮಗೆ ದಯಪಾಲಿಸಲೆಂದು ಪ್ರಾರ್ಥಿಸೋಣ. ಓ ದೇವರೇ, ನಮ್ಮ ಮೊರೆಯನ್ನು ಆಲಿಸಿರಿ. ಈ ನಮ್ಮ ಬೆಳ್ಳಿಯ ಗುರುಗಳನ್ನು ದಯಾಮಯ ದೇವರಿಗೆ ಉದಾರವಾಗಿ ತ್ಯಾಗ ಮಾಡಿದ ಅವರ ಹೆತ್ತವರನ್ನು ಸಮರ್ಪಿಸೋಣ. ಅವರ ಕುಟುಂಬಗಳಿಗೆ ಬೇಕಾದಂತಹ ಎಲ್ಲ ರೀತಿಯ ವರಪ್ರಸಾದಗಳನ್ನು ಹೇರಳವಾಗಿ ದಯಾಮಯ ದೇವರು ದಯಪಾಲಿಸಲಿ ಎಂದು ಕೋರುತ್ತಾ, ವಿಶೇಷವಾಗಿ ಈ ಗುರುಗಳ ಕುಟುಂಬಗಳಲ್ಲಿ ಮರಣ ಹೊಂದಿರುವಂತಹ ಆತ್ಮಗಳಿಗೆ ನಿತ್ಯ ವಿಶ್ರಾಂತಿಯನ್ನು ದಯಾಮಯ ದೇವರು ದಯಪಾಲಿಸಲೆಂದು ಪ್ರಾರ್ಥಿಸೋಣ. ಓ ದೇವರೇ, ನಮ್ಮ ಮೊರೆಯನ್ನು ಆಲಿಸಿರಿ. ಇಲ್ಲಿ ನೆರೆದಿರುವ ನಮ್ಮೆಲ್ಲರಿಗಾಗಿ ಪ್ರಾರ್ಥಿಸೋಣ. ನಮ್ಮ ಕುಟುಂಬವು ಧರ್ಮಸಭೆಯ ಬುನಾದಿಯಾಗಿದೆ. ಪ್ರತಿ ಕುಟುಂಬದ ಸದಸ್ಯರು ತಮ್ಮ ಜವಾಬ್ದಾರಿಯನ್ನು ಅರಿತು ದೇವರು ಕೊಡುವ ಮಕ್ಕಳನ್ನು ಉದಾರ ಮನೋಭಾವದಿಂದ ಸ್ವೀಕರಿಸಿ ದೇವರ ಭಯಭಕ್ತಿಯಿಂದಲೂ ಪ್ರೀತಿ ವಿಶ್ವಾಸದಿಂದಲೂ ಬೆಳೆಸಿ ಆದರ್ಶ ಕ್ರಿಸ್ತೀಯ ಕುಟುಂಬವನ್ನು ಬೆಳೆಸಲು ಬೇಕಾದಂತಹ ಕೃಪೆಯನ್ನು ಅನುಗ್ರಹಿಸಬೇಕೆಂದು ಪ್ರಾರ್ಥಿಸೋಣ. ಓ ದೇವರೇ, ನಮ್ಮ ಮೊರೆಯನ್ನು ಆಲಿಸಿರಿ. ನಾನು ವಿಶೇಷವಾಗಿ ನೆನೆಸುತ್ತೇನೆ ನನ್ನ ದಿವಂಗತ ತಂದೆ ಲಿಗೋರಿ ಡಿಸೋಜಾ ಇವರ ಆತ್ಮಶಾಂತಿಗಾಗಿ ಪ್ರಾರ್ಥಿಸುತ್ತೇನೆ. ನನ್ನ ತಾಯಿ ಲಿಲಿ ಡಿಸೋಜಾ ಇವರು ನನಗೆ ಜೀವ ಕೊಟ್ಟು ನನ್ನನ್ನು ಸ್ವಾರ್ಥೆಗೆ ಗುರು ಸೇವೆಗೆ ಸಮರ್ಪಿಸಿದ್ದಾರೆ. ನನ್ನ ಸಹೋದರ ಜಾನ್, ಜುಲಿಯಾನಾ, ಹಾಗೆಯೇ ಸ್ಟ್ಯಾನಿ, ವಿಲ್ಸನ್, ಇಲ್ಲಿ ಬಂದಿರುವ ನನ್ನ ಸಹೋದರಿ ಸಿಂಥಿಯಾ ಮತ್ತು ಅನಿತಾ ಇವರಿಗಾಗಿ ವಿಶೇಷ ಕೃತಜ್ಞತೆ ಸಲ್ಲಿಸುತ್ತೇನೆ. ಈ ಸಾಯಂಕಾಲದ ವೇಳೆ ಎಲ್ಲ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ಬಂದಿರುವ ನನ್ನ ಸನ್ಮಿತ್ರ ಗುರುಗಳು ಫಾದರ್ ರಿಚರ್ಡ್ ಅನಿಲ್, ಫಾದರ್ ಕ್ಲಾರೆನ್ಸ್, ಫಾದರ್ ಜಾರ್ಜ್ ಕೆ ಎ, ಫಾದರ್ ಸ್ಟೀವನ್, ಫಾದರ್ ಲ್ಯಾನ್ಸಿ, ಫಾದರ್ ಅಮರ್ ಚಕ್ರವರ್ತಿ, ಫಾದರ್ ಅಲ್ಫೋನ್ಸ್ ಲೋಬೋ, ಫಾದರ್ ಆಲ್ವಿನ್ ಸ್ಟಾನಿಸ್ಲಸ್ ಮತ್ತು ಫಾದರ್ ಸಂತೋಷ್ ಇವರು ಪ್ರೀತಿ ಇಟ್ಟು ಬಂದಿದ್ದಾರೆ. ಈ ನಮ್ಮ ವಲಯದ ಧರ್ಮ ಭಗಿನಿಯರು ಬಂದಿದ್ದಾರೆ. ಸುವಾರ್ತೆಯಲ್ಲಿ ನನಗೆ ಹುಮ್ಮಸ್ಸನ್ನು ತುಂಬಿದ, ನಾನು ಗುರುವಾಗಿದ್ದು ಯಾಕೆ ಎಂಬುದಾಗಿ ನನಗೆ ತೋರಿಸಿಕೊಟ್ಟು ನನ್ನ ಗುರುಜೀವನದ ಮೊದಲಿನಿಂದಲೇ ನನ್ನ ಜೊತೆಗೆ ನಿಂತ ನನ್ನ ಕುಟುಂಬವೇ ಆದ ಬ್ರದರ್ ಟಿ ಕೆ ಜಾರ್ಜ್,
ಅವರಿಗೆ ವಿಶೇಷವಾಗಿ ದೇವರು ಆಶೀರ್ವದಿಸಲಿ. ಮತ್ತು ನಮ್ಮ ಯೇಸು ಸ್ಪರ್ಶ ತಂಡದ ಸಹೋದರಿ ಮಂಜುಳಾ, ವಿಲಿಯಂ, ಸತ್ಯ, ಡೇವಿಡ್ ಇವರೆಲ್ಲರನ್ನು ದೇವರು ಆಶೀರ್ವದಿಸಲಿ. ಈ ಧರ್ಮ ಕೇಂದ್ರದ ಎಲ್ಲ ಜನರ ಮೇಲೆ ದೇವರ ಕರುಣೆ ಇಳಿದು ಬರಲಿ. ಅವರ ಪ್ರೀತಿ, ಅವರ ಪ್ರಾರ್ಥನೆ ಮತ್ತು ಅವರಲ್ಲಿರುವ ಭಕ್ತಿ ನನಗೆ ಪ್ರೇರಣೆಯಾಗಿದೆ. ಯೇಸುವೆ, ನನ್ನ ಜೊತೆಗೆ ಸೇವೆ ಮಾಡ್ತಿರುವ ಗುರು ಫಾದರ್ ನೆಲ್ಸನ್ ಇವರನ್ನು ಮತ್ತು ಈ ಸಾಯಂಕಾಲ ನನ್ನನ್ನು ಸಂತೋಷಪಡಿಸಬೇಕು ಮತ್ತು ದೇವರಿಗೆ ಕೃತಜ್ಞತೆ ಸಲ್ಲಿಸಬೇಕೆಂದು ಈ ಸಾಯಂಕಾಲದಲ್ಲಿ ಏರ್ಪಡಿಸಿರುವ ಎಲ್ಲ ಕಾರ್ಯಕ್ರಮಗಳಿಗಾಗಿ ನಿಮಗೆ ವಂದನೆ ಸಲ್ಲಿಸುತ್ತೇನೆ. ಸ್ವರ್ಗ ಸ್ವೀಕೃತ ಮಾತೆಯೇ, ನಮಗಾಗಿ ಪ್ರಾರ್ಥಿಸಿ. ಪ್ರಭು ಯೇಸುವಿನ ಪ್ರೀತಿಯಲ್ಲಿ ನಮ್ಮನ್ನು ಅಧಿಕರಿಸಿರಿ ಎಂಬುದಾಗಿ ಮೌನವಾಗಿ ನಾವು 1 ನಿಮಿಷ ನಮ್ಮ ವೈಯಕ್ತಿಕ ಕೋರಿಕೆಗಳನ್ನು ಸಮರ್ಪಿಸಿ ಪ್ರಾರ್ಥಿಸೋಣ. ದಯಾಮಯ ತಂದೆಯೇ, ನೀವು ಪ್ರೀತಿ ಸ್ವರೂಪಿ ದೇವರಾಗಿದ್ದೀರಿ. ಇಂದು ಈ ದಿನ ನಿಮ್ಮ ಸನ್ನಿಧಾನದಲ್ಲಿ ನಮ್ಮನ್ನು ಒಟ್ಟು ಸೇರಿಸಿದ್ದೀರಿ. ಕೃತಜ್ಞತಾ ಹೃದಯದಿಂದ ನಿಮ್ಮ ಮುಂದೆ ನಾವು ಬಂದಿದ್ದೇವೆ. ನೀವು ನಮ್ಮ ಧರ್ಮ ಕೇಂದ್ರಕ್ಕೆ ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಧರ್ಮಕ್ಷೇತ್ರಕ್ಕೆ ಮಾಡಿದ ಎಲ್ಲ ಉಪಕಾರಗಳಿಗಾಗಿ ವಂದನೆ ಸಲ್ಲಿಸುವಾಗ ಈ ಧರ್ಮಕ್ಷೇತ್ರದಲ್ಲಿ ಅನೇಕ ದೈವ ಕಾರ್ಯಗಳನ್ನು ದಯಪಾಲಿಸಿರಿ. ನಮ್ಮೆಲ್ಲ ಗುರುಧರ್ಮ ಭಗಿನಿಯರನ್ನು ಆಶೀರ್ವದಿಸಿರಿ. ಅವರ ಮೂಲಕ ನಮಗೆ ಶುಭ ಸಂದೇಶ, ಸ್ವಾರ್ಥ ಸೇವೆ ಹಾಗೂ ಸಂಸ್ಕಾರಗಳನ್ನು ನೀಡಿ ಆಶೀರ್ವದಿಸುತ್ತೀರಿ. ಇನ್ನು ನಿಮ್ಮ ಮುಂದೆ ಇಟ್ಟಿರುವ ಎಲ್ಲ ಕೋರಿಕೆಗಳಿಗೆ ಸದುತ್ತರವನ್ನು ದಯಪಾಲಿಸಿರೆಂದು ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಆಮೇನ್. ಕೊಟ್ಟ ಮಾತಿಗೆ ಇಟ್ಟ ಹೆಜ್ಜೆಗೆ ಜೀವ ತುಂಬಿದೆ. ಧನ್ಯನಾಗಿದೆ ನಿನ್ನ ಕೂಗಿಗೆ, ನಿನ್ನ ಮಾತಿಗೆ ಸೋತೆ ದೇವನೇ ದೀನನಾಗಿದೆ. ಹೃದಯ ತುಂಬಿದೆ ಧನ್ಯ ಎಂದಿದೆ
ವಿಜಯ ಹಾದಿಯು ಹಾದಿಯು ಸತ್ಯನಿಷ್ಠೆ ಸಾಧಕರ ದಾರಿಯು ದಾರಿಯು ಶ್ರಮದ ಬದುಕು ಸಾರ್ಥಕತೆಗೆ ಹಾದಿಯು ಹಾದಿಯು ಸತ್ಯನಿಷ್ಠೆ ಸಾಧಕರ ದಾರಿಯು ದಾರಿಯು ದೀನತೆಯ ಸಾಧನೆ ಸಾಧನೆಯ ಧನ್ಯತೆ ನಿನಗೆ ನೀಡುವ ಭಾಗ್ಯ ಇಂದು ನನ್ನದು ದೀನತೆಯ ಸಾಧನೆ ಸಾಧನೆಯ ಧನ್ಯತೆ ನಿನಗೆ ನೀಡುವ ಭಾಗ್ಯ ಇಂದು ನನ್ನದು ಸ್ವೀಕರಿಸು ದೇವ ಋಣ ಮಾತ್ರ ಋಣವ ಅರ್ಪಣೆಯ ತೃಪ್ತಿ ನೀಡಲು ಸ್ವೀಕರಿಸು ದೇವ ಋಣವಾದ ಋಣವ ಅರ್ಪಣೆಯ ತೃಪ್ತಿ ನೀಡಲು ಅರ್ಪಣೆಯ ತೃಪ್ತಿ ನೀಡಲು. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ನಿಮ್ಮ ಸೇವೆಯನ್ನು ಮತ್ತಷ್ಟು ಅಗಾಧವಾಗಿ ಮಾಡಲು ನೆರವಾಗುವಂತೆ ನಿಮಗೆ ಈ ಸ್ತುತಿ ಬಲಿಯನ್ನು ಅರ್ಪಿಸುತ್ತಿದ್ದೇವೆ. ಹೀಗೆ ನಮ್ಮ ಅನರ್ಹತೆಯನ್ನು ಲೆಕ್ಕಿಸದೆ ತಾವು ಅನುಗ್ರಹಿಸಿದ್ದನ್ನು ತಮ್ಮ ದಯೆಯಿಂದಲೇ ಸಂಪೂರ್ಣತೆಗೆ ತನ್ನಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಸತ್ಯ ಮತ್ತು ನಿತ್ಯ ಯಾಜಕರಾದ ಕ್ರಿಸ್ತರು ಶಾಶ್ವತ ಬಲಿಯನ್ನು ಸ್ಥಾಪಿಸುತ್ತಾ ರಕ್ಷಣೆ ನೀಯುವ ಬಲಿಯನ್ನಾಗಿ ಪ್ರಪ್ರಥಮವಾಗಿ ತಮ್ಮನ್ನೇ ಅರ್ಪಿಸಿದರು. ಹಾಗೂ ಅದನ್ನು ಅವರ ಸ್ಮರಣೆಗಾಗಿ ಮಾಡುವಂತೆ ನಮಗೆ ಆಜ್ಞಾಪಿಸಿದರು. ಕ್ರಿಸ್ತರು ನಮಗಾಗಿ ಬಲಿಯಾಗಿ ಅರ್ಪಿಸಿದ ಶರೀರವನ್ನು ಭುಜಿಸುವಾಗ ನಾವು ಬಲಿಷ್ಠರಾಗುತ್ತೇವೆ. ನಮಗಾಗಿ ಸುರಿಸಲಾದ ಅವರ ರಕ್ತವನ್ನು ಪಾನ ಮಾಡುವಾಗ ನಾವು ಪರಿಶುದ್ಧರಾಗುತ್ತೇವೆ. ಆದುದರಿಂದ ದೇವದೂತರೊಂದಿಗೂ ಪ್ರಧಾನ ದೂತರೊಂದಿಗೂ ಪೀಠದೂತರೊಂದಿಗೂ ಪ್ರಭುತ್ವ ದೂತರೊಂದಿಗೂ ಎಲ್ಲ ಸ್ವರ್ಗೀಯ ಸೈನ್ಯದಳಗಳೊಂದಿಗೂ ಸೇರಿ ನಾವು ನಿಮ್ಮ ಮಹಿಮಾ ಗೀತೆಯನ್ನು ಹಾಡುತ್ತಾ ನಿರಂತರವಾಗಿ ಘೋಷಿಸುತ್ತೇವೆ. ಪರಿಶುದ್ಧರು ಪರಿಶುದ್ಧರು ಸೇನಾಧೀಶ್ವರ ಪ್ರಭುದೇವರು, ಪರಿಶುದ್ಧರು ಪರಿಶುದ್ಧರು ಇಹ ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿವೆ. ಮಹೋನ್ನತದಲ್ಲಿ ಹೋಸಾನ, ಮಹೋನ್ನತದಲ್ಲಿ ಹೋಸಾನ. ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಮಹೋನ್ನತದಲ್ಲಿ ಹೋಸಾನ, ಮಹೋನ್ನತ
ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವ ಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಶಿಲುಬೆ ಹಾಗೂ ಪುನರುತ್ಥಾನದ ಮೂಲಕ ನಮ್ಮನ್ನು ವಿಮೋಚಿಸಿದ ಲೋಕರಕ್ಷಕರೇ, ನಮ್ಮನ್ನು ರಕ್ಷಿಸಿರಿ. ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು ರಕ್ಷಣೆ ನೀಡುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲುಗೊಳ್ಳುವ ನಮ್ಮನ್ನು ಪವಿತ್ರ ಆತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪ್ತಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಫ್ರಾನ್ಸಿಸ್ ಅವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೆಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಕುಮಾರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರಾಜ್ಞೆಯ ಪ್ರಕಾರ
ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹೇಳುವುದೇನೆಂದರೆ, ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ, ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ, ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ, ನಮ್ಮ ಪಾಪಗಳನ್ನು ಕ್ಷಮಿಸಿರಿ, ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ, ನಮ್ಮನ್ನು ರಕ್ಷಿಸಿರಿ. ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ರಾಜ್ಯಭಾರವು ಅಧಿಕಾರವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮ್ಮದೇ, ಯುಗ ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ಈಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಶಾಂತಿ. ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು
ದೇವರ ಕುರಿಮರಿ. ಇಗೋ, ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರವೇಶಿಸಲು ನಾನು ಪಾತ್ರಳಲ್ಲ, ಆದರೆ ತಾವೊಂದೇ ಒಂದು ಮಾತನ್ನು ಹೇಳಿ ನನ್ನ ಆತ್ಮವು ಸ್ವಸ್ಥವಾಗುವುದು. ನನ್ನುಸಿರಲಿ ಉಸಿರಾಗಲು ಬಯಸುವೆ, ನನ್ನಾತ್ಮದಿ ನೀ ನೆಲೆಸಲು ಬಾದೇವನೇ. ನನ್ನುಸಿರಲಿ ಉಸಿರಾಗಲು ಬಯಸುವೆ, ನನ್ನಾತ್ಮದಿ ನೀ ನೆಲೆಸಲು ಬಾದೇವನೇ. ನೀ ಬರಲು ನನ್ನ ಬದುಕಲ್ಲಿ ಸಂತೋಷವು, ನೀನಿರಲು ನನ್ನ ಮನದಲ್ಲಿ ಆನಂದವು. ನೀ ನನ್ನ ಹೃದಯದಿ ತುಂಬಿರಲು ಉಲ್ಲಾಸವು. ಓ ದೇವನೇ, ನನ್ನುಸಿರಲಿ ಉಸಿರಾಗಲು ಬಯಸುವೆ, ನನ್ನಾತ್ಮದಿ ನೀ ನೆಲೆಸಲು ಬಾದೇವನೇ. ಜೀವಂತವಾಗಿರುವೆ, ಪ್ರತಿಕ್ಷಣವು ನನ್ನ ಜೊತೆಯಲ್ಲಿ ನೀನಿರಲು ಬಯಸಿರುವೆ. ಈ ದೇಹ ನಿನ್ನ ದೇಗುಲ, ಓ ದೇವನೇ, ಓ ಯೇಸುವೇ. ನನ್ನುಸಿರಲಿ ಉಸಿರಾಗಲು ಬಯಸುವೆ, ನನ್ನಾತ್ಮದಿ ನೀ ನೆಲೆಸಲು ಬಾದೇವನೇ. ನನ್ನುಸಿರಲಿ ಉಸಿರಾಗಲು ಬಯಸುವೆ, ನನ್ನಾತ್ಮದಿ ನೀ ನೆಲೆಸಲು ಬಾದೇವನೇ. ಪ್ರಭು ನನ್ನ ಗುರು ದೀಕ್ಷೆಯ ಬೆಳ್ಳಿ ಮಹೋತ್ಸವದ ಸ್ಮರಣೆಯೆಂದು ನಿಮ್ಮ ನಾಮದ ಮಹಿಮೆಗಾಗಿ ಹಾಗೂ ನನ್ನ ಹುಟ್ಟುಹಬ್ಬದ ಸುವರ್ಣ ಮಹೋತ್ಸವದ ನಿಮ್ಮ ನಾಮದ ಮಹಿಮೆಗಾಗಿ ವಿಶ್ವಾಸದ ರಹಸ್ಯವನ್ನು ನಾನು ಸಂತೋಷದಿಂದ ಅರ್ಪಿಸಿದ್ದೇನೆ. ಹೀಗೆ ಈ ಬಲಿ ಅರ್ಪಣೆಯಲ್ಲಿ ನಾನು ಸಂಸ್ಕಾರಯುತವಾಗಿ ಆಚರಿಸಿರುವುದನ್ನು
ನೈಜ ಜೀವನದಲ್ಲೂ ಅನುಭವಿಸುವಂತಾಗಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ದಯವಿಟ್ಟು ಒಂದು ನಿಮಿಷ ಎಲ್ಲರೂ ಕೂತ್ಕೊಳ್ಳೋಣ. ಆತ್ಮೀಯರೇ, ಈಗ ಈ ಬಲಿಪೂಜೆ ಮುಗಿದ ತಕ್ಷಣ ನಮ್ಮ ಸ್ಟೇಜಿನಲ್ಲಿ ಕಾರ್ಯಕ್ರಮ ನೀವು ಮಾಡಿದ್ದೀರಿ ನನ್ನ ಸಂತೋಷಕ್ಕಾಗಿ. ಅದಕ್ಕಾಗಿ ಅದು ನೋಡಲು ನಾನು ಬಹಳ ಉತ್ಸುಕನಾಗಿದ್ದೇನೆ. ಖಂಡಿತವಾಗಿಯೂ ಎಲ್ಲರೂ ಸಮಯ ಹಾಳು ಮಾಡದೆ ತಕ್ಷಣ ನಾವು ಸ್ಟೇಜ್ ಮುಂದೆ ಜಮಾಯಿಸುವುದು ಮತ್ತು ಯಾರೆಲ್ಲ ಕಾರ್ಯಕ್ರಮಗಳನ್ನು ಕೊಡುತ್ತೀರಿ ಅದನ್ನು ನೀವು ಸಿದ್ಧ ಮಾಡುವುದು. ತದನಂತರ ಎಲ್ಲರಿಗೂ ಇವತ್ತು ಭೋಜನ ಇದೆ. ನನಗೆ ಏನೆಲ್ಲ ಪ್ಲ್ಯಾನ್ ಮಾಡಿದ್ದೀರಿ ನನಗೆ ಗೊತ್ತಿಲ್ಲ, ಆದರೆ ಇದೆ ಅಂಥೇಳಿ ನನಗೆ ಗೊತ್ತಿದೆ. ಅದಕ್ಕಾಗಿ ನನ್ನ ಕೃತಜ್ಞತೆಯ ಮಾತುಗಳನ್ನು ನಾನು ಸ್ಟೇಜಲ್ಲಿ ಹೇಳ್ತೀನಿ. ಆದರೂ ಇಲ್ಲಿ ಬಂದಿರುವ ಈ ಗುರುಗಳು ಅವರಿಗೆ ನಾನು ತುಂಬುವನದ ವಂದನೆಗಳು ಹೇಳಬೇಕು. ನನ್ನ ಆಸೆ ನೀವೆಲ್ಲರೂ ನನ್ನ ಜೊತೆಗೆ 1.5 ತಾಸು ಇರಬೇಕು ಅಂತೇಳಿ ನನ್ನ ಹೃದಯದ ಆಸೆ. ಆದರೆ ನಾಳೆ ಸಕಲ ಸಂತರ ಹಬ್ಬ ಇದೆ, ಬೆಳಿಗ್ಗೆ ಬಲಿಪೂಜೆಗಳು ಇರಬಹುದು. ಆದರೂ ಕೂಡ ಈ ಒಂದು ತ್ಯಾಗ ನನಗಾಗಿ ಮಾಡಬೇಕು ಮತ್ತು ನನ್ನ ಜೊತೆ ಇರಬೇಕು ಅಂತೇಳಿ ನಿಮ್ಮಲ್ಲಿ ನಾನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಹಾಗೆಯೇ ಇವತ್ತು ನಮಗೆ ಹೊರಗೆ ಹೋಗುವಾಗ ಮೈಸೂರು ಪಾಕ್ ದಾನ ಮಾಡಿದ್ದಾರೆ. ನಮಗೆ ಈ ಪ್ರತಿಮೆಯನ್ನು ತಾಯಿ ಮರಿಯಮ್ಮನವರ ದಾನ ಮಾಡಿದ ಅಗಸ್ಟಿನ್ ಹಿಲ್ಡಾರಾಣಿ ಕುಟುಂಬದವರು. ಅದನ್ನು ನೀವು ಸ್ವೀಕರಿಸುವುದು, ಬಾಯಿ ಸಿಹಿ ಮಾಡಿ ಹೋಗಿ ನೀವು ಕೂತ್ಕೊಳ್ಳುವುದು. ಕೊನೆಯ ಹಾಡಾಡುವಾಗ ನನಗೆ ಒಂದು 3 ಆಸೆ ಇದೆ. ಒಂದು ನಿಮ್ಮ ಎಲ್ಲರ ಒಟ್ಟಿಗೆ ಒಂದು ಫೋಟೋ ತೆಗೆಯುವುದು, ಮತ್ತೊಂದು ಬ್ರದರ್ ಟಿ ಕೆ ಜಾರ್ಜ್, ಸಹೋದರಿ ಮಂಜುಳಾ ಮತ್ತು ನನ್ನ ಕುಟುಂಬದ ಸಹೋದರಿಯರು ಬಂದಿದ್ದಾರೆ, ಅವರಿಗೊಂದು ಫೋಟೋ ಮತ್ತು ಸಿಸ್ಟರ್ಗಳೊಂದಿಗೆ ಫೋಟೋ. ಉಳಿದವರಿಗೆ ಸಮುದಾಯ ವೈಸ್ ನಾನು ಫುಲ್ ರಾತ್ರಿ ಸ್ಟೇಜಲ್ಲೇ ಇರ್ತೀನಿ, ಏನು ಟೆನ್ಷನ್ ಇಲ್ಲ. ನಾವು ಜೊತೆ ಸೇರಿ ಅಲ್ಲಿ ಫೋಟೋ ತೆಗೆಯೋಣ. ಪ್ರೈಸ್ ದ ಲಾರ್ಡ್. ಈ ಬಲಿಪೂಜೆಗೆ ಸಹಕರಿಸಿದ ಸುಂದರವಾಗಿ, ಬಹಳ ಸುಂದರವಾಗಿ ಇದನ್ನೆಲ್ಲ ಆರ್ಗನೈಸ್ ಮಾಡಿದ ಎಲ್ಲರಿಗೂ ವಂದನೆಗಳು. ತೇರಿರ್ಬೋದು ಅಥವಾ ಇಲ್ಲಿ ಚರ್ಚಲ್ಲಿ ಕಾಣಿಕ ನಮ್ಮ ಸಿಸ್ಟರ್ಗಳು, ನೀವೆಲ್ಲರೂ ಜೊತೆ ಸೇರಿ ಮಾಡಿದ್ದೀರಿ. ಅದು ಪ್ರೀತಿ. ಆ ಪ್ರೀತಿಗೆ ಬೆಲೆ ಕಟ್ಟಲು ಧನ್ಯವಾದಗಳು. ಖಂಡಿತ ಸಾಕಾಗೋಲ್ಲ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಕೊನೆಯ ಆಶೀರ್ವಾದಕ್ಕಾಗಿ ಎದ್ದು ನಿಲ್ಲೋಣ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ, ಪ್ರಭುವಿನ ಶುಭ ಸಂದೇಶವನ್ನು ಸಾರಿರಿ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಸಂತಸದಿ ಹಾಡುವೆವು, ಸಂಭ್ರಮದಿ ನಲಿಯುವೆವು, ಗುರುವೆ ನಿಮ್ಮ ಉತ್ಸವದಲ್ಲಿ. ಕುಣಿದು ನಲಿದು ಹಾಡುವೆವು, ಶುಭವ ಕೋರಿ ಹರಸುವೆವು, ಗುರುವೆ ನಿಮ್ಮ ಸಂತಸದಲ್ಲಿ.